ನವರಾತ್ರಿಯ 5ನೇ ದಿನ ಸ್ಕಂದಮಾತೆ ದೇವಿಯನ್ನು ಆರಾಧನೆ ಮಾಡುತ್ತಾರೆ. ಸ್ಕಂದಮಾತೆ ಎಂದರೆ ಕಾರ್ತಿಕೇಯ ಸ್ಕಂದ ದೇವರ ತಾಯಿ. ಅವರು 4 ಕೈಗಳನ್ನು ಹೊಂದಿದ್ದಾರೆ. 2 ಕೈಗಳಲ್ಲಿ ಕಮಲ ಹೂವಿದೆ, ಒಂದು ಕೈಯಲ್ಲಿ ಬಾಲ ಕಾರ್ತಿಕೇಯನನ್ನು ಮಡಿಲಲ್ಲಿ ಹಿಡಿದಿದ್ದಾರೆ, ಮತ್ತೊಂದು ಕೈಯಿಂದ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾರೆ. ಆಕೆ ಕಮಲಾಸನ ದೇವಿಯಾಗಿ ಪ್ರಸಿದ್ಧಿ ಪಡೆದಿದ್ದಾರೆ. ಒಮ್ಮೆ ರಾಕ್ಷಸರನ್ನು ದೇವತೆಗಳ ಮೇಲೆ ದಾಳಿ ಮಾಡಿದರು. ಆಗ ದೈತ್ಯ ಸೇನೆಗೆ ವಿರೋಧವಾಗಿ ಹೋರಾಡಲು ಕಾರ್ತಿಕೇಯ ಸ್ಕಂದ ದೇವರು ಜನಿಸಿದರು. ಅವರನ್ನು ಬೆಳೆಸಿದ ತಾಯಿ ಪಾರ್ವತಿಯೇ ಸ್ಕಂದಮಾತೆ. ತಾಯಿ ತನ್ನ ಮಗನನ್ನು ದೇವತೆಗಳ ರಕ್ಷಣೆಗಾಗಿ ಕಳಿಸಿದಳು. ಸ್ಕಂದ ದೇವರು ರಾಕ್ಷಸರನ್ನು ಸಂಹರಿಸಿ ದೇವತೆಗಳನ್ನು ರಕ್ಷಿಸಿದರು. ಸ್ಕಂದಮಾತೆ ತಾಯಿಯ ರೂಪವು ಮಾತೃತ್ವ, ಶಾಂತಿ ಮತ್ತು ಶಕ್ತಿಗಳ ಪ್ರತೀಕ. ಅವರ ಆರಾಧನೆಯಿಂದ ಭಕ್ತರಿಗೆ ಧೈರ್ಯ, ಬುದ್ಧಿ ಮತ್ತು ಶಾಂತಿ ದೊರೆಯುತ್ತದೆ ಎಂದು ನಂಬಿಕೆ.